ಮಹಿಳಾ ಪರ ಲೇಖನಗಳು ಹೆಚ್ಚು ಬರೆದಿದ್ದ ನಿರಂಜನರು ಪ್ರೇಮ ಪತ್ರದಲ್ಲಿ ಸಾಮಾಜಿಕ ಬದ್ಧತೆಯನ್ನು ತಿಳಿಸಿದರು. ಅವರ ಎಲ್ಲಾ ಕಥೆಗಳು ಮಹಿಳಾ ಪ್ರಧಾನವಾಗಿದ್ದು ಮಹಿಳೆಯೇ ಅವುಗಳ ಕೇಂದ್ರ ಬಿಂದು ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಹೇಳಿದರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ವತಿಯಿಂದ ನಗರದ ತುಳು ಭವನದಲ್ಲಿ ನಡೆದ ಸಾಹಿತಿ ನಿರಂಜನ 100 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಗತಿಶೀಲ ಸಾಹಿತ್ಯಕ್ಕೆ ನಿರಂಜನ ಅವರ ಕೊಡುಗೆ ಅಪಾರವಾದುದು. ಅವರು 62 ಸೃಜನಶೀಲ ಹಾಗೂ 20 ಸಂಪಾದಿತ ಸೇರಿ ಒಟ್ಟು 82 ಕೃತಿಗಳನ್ನು ರಚಿಸಿದ್ದಾರೆ ಎಂದರು. ಅದಿರಲಿ, ಆದರೆ ಅವರು ನಾನು ಒಂದು ಸಂಶೋಧನೆ ಮಾಡಿದ ಪ್ರಕಾರ 28 ಥರ ಸಂಬೋಧನೆ ಮಾಡ್ತಾರೆ ಅವಳನ್ನು. ಪ್ರಿಯ ಕನ್ನಡತಿಯಿಂದ ಸುರಾದರೆ ಅಂದರೆ ಆ ಪ್ರೇಮ ಪತ್ರಗಳು ಎಷ್ಟು ಭಾವುಕವಾಗಿಯೋ ಅಷ್ಟೇ ಅವರು ಪ್ರೇಮ ಪತ್ರ ಬರಿತಾ ಇದ್ದಂಥ ಕಾಲಘಟ್ಟದ ಗುಣಗಳನ್ನು ವರ್ಣಿಸುವುದು ಕೂಡ ಹೌದು. ಸಮಕಾಲೀನ ಚರಿತ್ರೆ ಅಂತ ಹೇಳ್ತೀವಲ್ಲ, ನಿರಂಜನರ ಪ್ರೇಮ ಪತ್ರಗಳು ಸಮಕಾಲೀನ ಚರಿತ್ರೆಗಳು ಕೂಡ. ನಮ್ಮ ಪ್ರೇಮ ಪತ್ರಗಳು ಸಮಕಾಲೀನ ಚರಿತ್ರೆ ಆಗಿರೋದಿಲ್ಲ. ಸಮಕಾಲೀನ ಚರಿತ್ರೆಯನ್ನು ಬಿಟ್ಟು ಸ್ವರ್ಗಕ್ಕೆ ಏರುವ ಮೆಟ್ಟಿಲುಗಳಾಗಿರ್ತವೆ. ನಮ್ಮದು ಹಾಗಿರೋದಿಲ್ಲ ಅವ್ರದ್ದು. ಅದು ಅಲ್ಲಿ ನಾನು ಮೊನ್ನೆ ಹೋಗಿದ್ದೆ, ಹಿಂಗಾಯಿತು, ಅದನ್ನು ನಿನಗೆ ಹೇಳಬೇಕೆಂದು ನಾನು ಈ ಪತ್ರವನ್ನು ಬರೀತಿದ್ದೇನೆ ಅಂತ ಸಮಾಜದ ಕೆಲವು ಘಟನೆಗಳನ್ನು ಹಿಡ್ಕೊಂಡು ಪ್ರೇಯಸಿಗೆ ಅದನ್ನು ಹೇಳುವುದು. ಪ್ರೇಮದಲ್ಲಿಯೂ ಒಂದು ಬದ್ಧತೆ, ಪ್ರೇಮದ ಬಗ್ಗೆ ಬದ್ಧತೆ ಅಲ್ಲ, ಸಾಮಾಜಿಕ ಬದ್ಧತೆ. ನಾನು ಮತ್ತೆ ಹೇಳ್ತಾ ಇರೋದು ಹೆಂಗೆ ಕಾಂಟ್ರಡಿಕ್ಷನ್ಗಳು ನೋಡಿ. ತೀರ ಸಾಮಾಜಿಕವಾದವನಿಗೆ ಒಂದು ಅತ್ಯುತ್ತಮ ಪ್ರೇಮ ಪತ್ರ ಬರೀಲಿಕ್ಕೆ ಬರುವುದು ಕಷ್ಟ. ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ತಾರನಾಥ ಗಟ್ಟಿಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಹೊಸ ತಲೆಮಾರಿನ ವಿದ್ಯಾರ್ಥಿಗಳಿಗೆ ನಿರಂಜನರ ಬದುಕು ಬರಹವನ್ನು ಪರಿಚಯಿಸುವ ಉದ್ದೇಶದಿಂದ ನಿರಂಜನ 100 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಹೊಸ ತಲೆಮಾರದಕ್ಕೆ ಓದು ಐನದಾದ್ರೆ ಐನಿ ಯಾನೊಂಜಿ 10 ಕಾಲದ ಮಾಸ್ಟರ್ನಕಲೆಗಿಂಚ ಇಂಚ ಒಂಜಿ ಮೆಸೇಜ್ ಮಾಡಿ ನಿಖಲ ಕಾಲೇಜ್ ಹಿಡಿದು ಒಂಜಿ ಸ್ಟೂಡೆಂಟ್ ಒಂಜಿ 4-5 ನಿಮಿಷ ಅನ್ಲ ಅಕ್ಕಲು ಓದಿನ ಕೃತಿತ ಬಗ್ಗೆ ನಿರಂಜನರನ್ನ ಒಂಜಿ ಪಾತೆರ್ ಲೆಕ್ಕ ಮನ್ಪುಗ ಅಂದು ಮಾತೆರ್ಲ ಭಾರಿ ಎಡ್ಡೆ ರೀತಿಯ ಸ್ಪಂದನ ಮಂತೇರು. ಯಾನು ಬಹುಶಃ ಒಂಜಿ ಐನಾಜಿ ಕಾಲೇಜಿದ ಜೋಕುಲು ಮಾತ್ರ ಬರುವೇರು ಅಥವಾ ಐನಾಜಿ ಕಾಲೇಜ್ ಇರ್ದು ಮಾತ್ರ ಈಗ ಪ್ರತಿಕ್ರಿಯೆ ಬರೋದು ಎನ್ನದಿತ್ತೆ. ಒಬ್ಬಕ್ಕ ತೋನಾಗ 15 ಕಾಲೇಜ್ ದಕ್ಕಲು ಐಕ್ ಒತ್ತೊಂಡೇರು ಅಕ್ಕಲ ಜೋಕುಲೇನು ತಯಾರು ಮಲ್ತೇರು ಇನಿ ಅಕ್ಕಲು ಚಿರಸ್ಮರಣೆ ಉಪ್ಪು, ಮೃತ್ಯುಂಜಯ ಉಪ್ಪು, ಕೊನೆ ಗಿರಾಕಿ ಉಪ್ಪು ಇಂಚ ಬೇತೆ ಕತೆ ಕಾದಂಬರಿದ ಬಗ್ಗೆ ಇನಿ ಅಕ್ಕಲು ಓದನೇನು ಪನ್ನೆರಲ್ಲೇರು ಏರೆಂಕ್ ಪಂಡೇರು ಯಾರ ಒಂಜಿ ಸ್ಟೂಡೆಂಟ್ ಫೋನ್ ಮತ್ತು ಪಂಡೇರಿಗೆ ನಿರಂಜನರ ಬಗ್ಗೆ 2 ಪಾತ್ರ ಬರೆದು ಕೂರಲೆ ಎಂಕ್ ಒಂಜೆಲ್ಲ ನೀವು ಓದರೆಂಟೊಂದು. ಕರಾವಳಿ ಲೇಖಕಿಯರ ಹಾಗೂ ವಾಚಕಿಯರ ಸಂಘದ ಅಧ್ಯಕ್ಷೆ ಶಕುಂತಲಾ ಶೆಟ್ಟಿ, ತುಳು ಅಕಾಡೆಮಿ ಸದಸ್ಯ ಸಂತೋಷ್ ಶೆಟ್ಟಿ ಹಿರಿಯಡ್ಕ ಉಪಸ್ಥಿತರಿದ್ದರು. ಅಕಾಡೆಮಿಯ ಸದಸ್ಯ ನಾಗೇಶ್ ಸ್ವಾಗತಿಸಿ ರಿಜಿಸ್ಟ್ರಾರ್ ಪೂರ್ಣಿಮಾ ವಂದಿಸಿದ್ರು. ಸದಸ್ಯೆ ಅಕ್ಷತಾ ಕಾರ್ಯಕ್ರಮ ನಿರೂಪಿಸಿದ್ರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.